ಪಾಂಡೇಶ್ವರದ ರಕ್ತೇಶ್ವರಿ ದೇವಾಲಯದಲ್ಲಿ ಕೋಟಾದ ಪಂಚವರ್ಣ ಯುವಕ ಮಂಡಲದ ಆಶ್ರಯದಲ್ಲಿ ರೈತರೆಡೆ ನಮ್ಮ ನಡೆ ಸಾಧಕ ರೈತರ ಮನೆಬಾಗಿಲಲ್ಲಿ ಗೌರವ 2ನೇ ಸರಣಿ ಕಾರ್ಯಕ್ರಮ ನಡೆಯಿತು. ಗಿಳಿಯೂರು ಯುವಕ ಮಂಡಲ, ವಿಪ್ರ ಮಹಿಳಾ ಬಳಗ ಸಾಲಿಗ್ರಾಮ, ರೈತ ಧ್ವನಿ ಸಂಘ ಕೋಟ, ರೋಟರಿ ಕ್ಲಬ್ ಹಂಗಾರಕಟ್ಟೆ ಸಾಸ್ತಾನ, ರಕ್ತೇಶ್ವರಿ ಮಹಿಳಾ ಬಳಗ ಇವರುಗಳ ಸಹಕಾರದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಪಾಂಡೇಶ್ವರದ ಸಾಧಕ ರೈತ ಕೃಷ್ಣ ಮರಕಲ ಇವರನ್ನ ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಹಣ್ಣು ಹಂಪಲು ಸಾಲು ಸಾಮಾನ್ಯವಾಗಿ ನೀಡುವುದನ್ನು ಕಂಡಿದ್ದೇವೆ. ಆದರೆ ಇಲ್ಲಿ ಸಾಧಕನಿಗೆ ಹಸಿರು ಶಾಲು, 2 ಹೆಡಿಗೆ, 1 ಕತ್ತಿ, ತಲೆಗೆ ಹಾಳೆ ತೊಡಿಸಿ ಗೌರವಿಸಿದ್ದು ವಿಶೇಷವಾಗಿತ್ತು. ಇದರೊಂದಿಗೆ ಮೈಸೂರು ಪೇಟ ಗಮನ ಸೆಳೆದಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಊರಿನ ಮಂದಿ ಭಾಗಿಯಾಗಿದ್ರು.